ಅನೇಕ ನಿರ್ಗತಿಕರ ಬದುಕಿಗೆ ಬೆಳಕು ನೀಡುತ್ತಿರುವ ಸಾಮಾಜಿಕ ಸಂಸ್ಥೆ ಮಂಗಳೂರಿನ ವೈಟ್ ಹೌಸ್ ಸಂಸ್ಥೆಯ ಕಾರ್ಯಗಳು ಸಮಾಜಕ್ಕೆ ಮಾದರಿಯಾಗಿವೆ. ಅಣ್ಣನ ಮರಣದ ಆಘಾತದಿಂದ ಮಾನಸಿಕ ಅಸ್ವಸ್ಥತೆಗೆ ಒಳಗಾದ ನಾಗ್ಪುರ ಮೂಲದ ಸುಮಾರು 40 ವರ್ಷದ ಸುರೇಶ್ ಜುಂಬ್ಳೆ ಅವರು ಸುಮಾರು 9 ವರ್ಷಗಳ ಹಿಂದೆ ಮನೆಯಿಂದ ಹೊರಟು ವಿವಿಧ ರಾಜ್ಯಗಳನ್ನು ಕಾಲ್ನಡಿಗೆಯಲ್ಲೇ ದಾಟಿ ಮಂಗಳೂರಿಗೆ ಬಂದಿದ್ದರು. ಹಲವು ವರ್ಷದಿಂದ ಕುಟುಂಬದಿಂದ ದೂರವಾಗಿದ್ದ ಅವರು ಇದೀಗ ಮತ್ತೆ ಕುಟುಂಬದ ಜೊತೆ ಒಂದಾಗಿದ್ದಾರೆ. 2025ರ ಡಿಸೆಂಬರ್ 1ರಂದು ಮಂಗಳೂರು ಮಹಾನಗರ ಪಾಲಿಕೆಯ ಆವರಣದಲ್ಲಿ ತುಂಬಾ ದುರ್ಬಲ ಮತ್ತು ಅಸ್ವಸ್ಥ ಸ್ಥಿತಿಯಲ್ಲಿ ವ್ಯಕ್ತಿಯೊಬ್ಬರು ಬಿದ್ದಿರುವ ಬಗ್ಗೆ ಮಾಹಿತಿ ಲಭ್ಯವಾಗುತ್ತಿದ್ದಂತೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿರುವ ವೈಟ್ ಹೌಸ್ ಸಂಸ್ಥೆಯ ಸ್ಥಾಪಕಿ ಕೊರಿನಾ ರಸ್ಕಿನ್ ಸ್ಥಳಕ್ಕೆ ತೆರಳಿದ್ದರು. ನಿರಂತರ ಚಿಕಿತ್ಸೆ, ಕೌನ್ಸಿಲಿಂಗ್ ಮತ್ತು ಆರೈಕೆಯ ಮೂಲಕ ಅವರು ನಿಧಾನವಾಗಿ ತಮ್ಮ ಕುಟುಂಬದ ಕೆಲವು ವಿವರಗಳನ್ನು ನೆನಪಿಸಿಕೊಳ್ಳಲು ಆರಂಭಿಸಿದ್ರು. ಇದೇ ಮಾಹಿತಿ ಆಧರಿಸಿ ಸಂಸ್ಥೆಯ ಸಿಬ್ಬಂದಿ ಕುಟುಂಬದ ಹುಡುಕಾಟ ಪ್ರಾರಂಭಿಸಿ ಪೊಲೀಸರ ಸಹಕಾರದಿಂದ ಕೊನೆಗೂ ಕುಟುಂಬದವರ ಸುಳಿವು ಸಿಕ್ಕಿ ಇದೀಗ ಒಂದಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಂಸ್ಥೆಯ ಸ್ಥಾಪಕಿ ಕೊರಿನಾ ರಸ್ಕಿನ್ ಅವರು ಹಲವಾರು ರೀತಿಯ ನಿರಂತರ ಶ್ರಮದಿಂದ 9 ವರ್ಷಗಳಿಂದ ಕುಟುಂಬದಿಂದ ಬೇರ್ಪಟ್ಟಿದ್ದ ವ್ಯಕ್ತಿ ಇದೀಗ ಮತ್ತೆ ಸೇರಿರುವುದು ನಮಗೆ ತುಂಬಾ ಸಂತೋಷದ ವಿಷಯ ಎಂದು ಹೇಳಿದರು. ಕುಟುಂಬ ಸದಸ್ಯ ಋಷಿನಾಮ್ ಬರಿಬಡೆ ಅವರು ಮಾತನಾಡಿ, ನಮ್ಮ ಚಿಕ್ಕಪ್ಪ ಸುಮಾರು 9 ವರ್ಷಗಳಿಂದ ಕಾಣೆಯಾಗಿದ್ದರು. ಅಣ್ಣನ ಮರಣದ ಬಳಿಕ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದರು. ಈಗ ಸಂಸ್ಥೆ ಮತ್ತು ಪೊಲೀಸರ ಸಹಕಾರದಿಂದ ಅವರು ಮತ್ತೆ ನಮ್ಮ ಬಳಿ ಬಂದಿರುವುದು ನಮಗೆ ತುಂಬಾ ಸಂತೋಷ ತಂದಿದೆ ಎಂದು ತಿಳಿಸಿದ್ದಾರೆ. मेरा नाम ऋषिनाम जुमड़े, मेरे चाचा पिछले 9 साल से गायब हो गए. उसे बड़ा भाई रामबाऊ जुमड़े की डेट होने की वजह से वो मेंटली हेल्थ में चले गए. 9 ईयर्स हो गए. नहीं उसकी शादी होकर भी किया था. वो ऑटोमेटिक माइंड बेंगलोर से पुलिस कंप्लेंट पुलिस वाले ने बताया बेंगलोर में है, तो हम इसी लेने आए थे. तो खुशी होगी 9 साल के बाद हमारा चाचा हमको मिला. हमने उम्मीद छोड़ दी थी, कोरोना के 4 साल चली गई थी तो मिलना बहुत मुश्किल था. लेकिन काफ़ी दिनों के बाद 9 साल के बाद मेरी उम्मीद जाग गई. जब आप लोगों ने उसकी इंक्वायरी निकाली, पुलिस कंप्लेंट दी, पुलिस वाले हमारे घर तक आए, डिस्कस किए, तो हम बहुत खुशी थे. जब हम वैसे जब आया था वो मतलब हिंगनघाट नागपुर में रहता था, और जब हम हिंगनघाट में ले तो मालूम गिर गया कि वो निकल गया करके, क्योंकि हम वहाँ पे नहीं रहते नहीं, नागपुर में हिंगनघाट में रहते. ಅಂದರೆ ಇವರು ಅವಿವಾಹಿತರು, ಸುರೇಶ್ ಜುಂಬ್ಳೆ ಅವರು ಅವಿವಾಹಿತರು. ಅವರ ದೊಡ್ಡ ಅಣ್ಣ ರಾಮ್ಬಾವ್ ಅಂತ ಹೇಳುವವರು ಕೂಡ ಅವಿವಾಹಿತರಾಗಿದ್ದರು. ಅವರ ಒಬ್ಬರು ತಂಗಿ ದುರ್ಗಾ ಅಂತ ಹೇಳುವವರು ಮಾತ್ರ ವಿವಾಹಿತರಾಗಿದ್ದರು. ರಾಮ್ಬಾವ್ ಸುಮಾರು 15 ವರ್ಷದ ಹಿಂದೆ ಅವರದ್ದು ಮರಣ ಆಯಿತು. ಅವರು ತೀರಿಕೊಂಡ ನಂತರ ಅಂದರೆ ಇವರು ಕೂಡ ಅವಿವಾಹಿತರು, ಅವರು ಕೂಡ ಅವಿವಾಹಿತರು. ಅವರು ಬಹಳ ಒಂದು ಅನ್ಯೋನ್ಯತೆಯಿಂದ ಇದ್ದರು. ಅವರ ಮರಣ ಇವರಿಗೆ ಜೀರ್ಣಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಆ ನಂತರ ಅವರಿಗೆ ಸೈಕ್ಯಾಟ್ರಿಕ್ ಇಶ್ಯೂಸ್ ಸ್ಟಾರ್ಟ್ ಆಯಿತು ಇವರಿಗೆ. ಅಂದರೆ ಸೈಕ್ಯಾಟ್ರಿಕ್ ಇಶ್ಯೂಸ್ ಅಂತ ಹೇಳಿದರೆ ಬೇರೇನಲ್ಲ, ಸುಮ್ಮನೆ ಇರುವಂಥದ್ದು, ಯಾರ ಜೊತೆ ಮಾತನಾಡದೇ ಇರುವಂಥದ್ದು, ಸ್ವಲ್ಪ ಡಲ್ ಆಗುವಂಥದ್ದು. ಇಲ್ಲಾಂದರೆ ಅವರು ಒಳ್ಳೆ ಆರ್ಟಿಸ್ಟ್ ಅಂತೆ. ಅವರು ಒಳ್ಳೆ ಆರ್ಟಿಸ್ಟ್, ಮತ್ತು ಒಳ್ಳೆ ಕೃಷಿಕರು, ಅಗ್ರಿಕಲ್ಚರಿಸ್ಟ್ ಅವರು. ಆಮೇಲೆ ಹೂವಿನ ಹಾರಗಳನ್ನು ಬಹಳ ಚೆನ್ನಾಗಿ ಮಾಡ್ತಿರುವವರು. ಎಲ್ಲ ಆ್ಯಕ್ಟಿವಿಟೀಸ್ ಅವ್ರದ್ದು ಕಡಿಮೆ ಆಗ್ತಾ ಬಂತಂತೆ ಅವರ ಮರಣದ ನಂತರ. ಆಗಿ ಕೆಲಸದ ಅಲ್ಲಿ ನಿಧಾನತೆ ಆಗಿ ಕೊನೆಗೆ ಅವರು ಈ ರೀತಿಯ ಒಂದು ಸ್ಥಿತಿಗೆ ಬಂದರು.